ಹರೇ ಶ್ರೀನಿವಾಸ. ಇವತ್ತಿನ ಶ್ರೀಕೃಷ್ಣನ ಸಾರಸ್ವತ ಲೋಕದ ಸಾಮ್ರಾಜ್ಞಿ ಈ ಅಲಂಕಾರನ ಮಾಡಿದ್ದಾರೆ. ಇವತ್ತು ಶುಕ್ರವಾರ ಆದ ಕಾರಣ ಹೆಣ್ಣಿನ ಅಲಂಕಾರ ಮಾಡ್ತಾ ಬರ್ತಾರೆ ಕೃಷ್ಣನಿಗೆ, ನೋಡ್ಬೋದು. ಆನಂತರ ನಿನ್ನೆ ಫಂಕ್ಷನಿಗೆ ಬಾಬಾ ರಾಮದೇವ್ ಅವರು ಬಂದಿದ್ದರು. ಅವರು ಜಾಗರಣೆ ಪೂಜೆಗೆ ಬಂದಿದ್ದರು. ಅದನ್ನ ನೀವು ಈ ಫೋಟೋದಲ್ಲೆಲ್ಲ ನೋಡ್ತಾ ಬನ್ನಿ. ಬೆಳಗ್ಗಿನ ಪೂಜೆ ಇದು, ಪಶ್ಚಿಮ ಜಾಗರ ಪೂಜೆ. ಆನಂತರ ನಾನು ಮೊನ್ನೆ ಊಟಕ್ಕೆ ಹೋಗಿದ್ದೆ ಕೃಷ್ಣ ಮಠಕ್ಕೆ. ಅಲ್ಲಿ ನೋಡ್ಬೋದು ಬಲ ತುದಿಯಲ್ಲಿ ಪಾಯಸ, ಅನ್ನ, ಚಿತ್ರಾನ್ನ, ಚಟ್ನಿ, ಆಮೇಲೆ ಉಪ್ಪಿನಕಾಯಿ, ಆಮೇಲೆ ಅವಲಕ್ಕಿದು ಕೋಸಂಬರಿ, ಬಾಳೆಕಾಯಿ ಪಲ್ಯ, ಇದನ್ನೆಲ್ಲ ನೋಡ್ಕೊಂಬರ್ಬೋದು. ಫಸ್ಟಿಗೆ ಅಲ್ಲಿ ಗಂಜಿ ಬಡಿಸ್ತಾರೆ. ಆನಂತರ ತಂಬುಳಿ, ಕಟ್ಸಾರು ಅಂದರೆ ಮೆಣಸಿನ ಸಾರು, ಆನಂತರ ಸಾಂಬಾರು, ಒಂದು ಸ್ವೀಟು, ಒಂದು ಖಾರ ಇರುತ್ತೆ. ಇದು ಮೃಷ್ಟಾನ್ನದ ಊಟದ ಫೋಟೋ ನಾನು ಹಾಕಿರುವಂಥದ್ದು. ಚೌಕಿಯಲ್ಲಿ ಇನ್ನೂ ಸ್ವಲ್ಪ ವೆರೈಟಿ ಬೇರೆ ಇರುತ್ತೆ, ಬಟ್ ಅಡಿಗೆ ಬೇರೆಯೇ ಮಾಡಿರ್ತಾರೆ. ಈಗ ಒಂದು ವ್ರತಕ್ಕೆ ಆಗಿ ಬರುವಂತಹ ಪುಂಡಿಯನ್ನು ಮಾಡೋದು ನೋಡೋಣ. ಮುಂಚಿನ ಅವತ್ತು ಎಷ್ಟು ಬೇಕೋ ಅಷ್ಟಿನ ಅಕ್ಕಿ ನೆನೆಸಿಡಿ. ಆನಂತರ ಮಾರನೇ ದಿವಸ ಅದನ್ನ ಮಿಕ್ಸಿಗೆ ಹಾಕಿ ತರಿಯಾಗಿ ರುಬ್ಕೊಳ್ಳಿ. ಇಡ್ಲಿ ಹಿಟ್ಟಿನ ಹದಕ್ಕೆ ಸಾಕು. ರವೆ ಸಿಗಬೇಕು ನಮಗೆ ಕೈಗೆ. ರುಬ್ಕೊಂಡು ಒಂದು ಬಾಣಲಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳಿ. ಆನಂತರ ಬಾಣಲಿಗೆ ಹಾಕಿ ನೀರು ದೋಸೆ ಹಿಟ್ಟಿನ ಹದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ನಾನು ಮಗಚ್ಕೊಂಡೆ ಫಸ್ಟು. ಆನಂತರ ಸ್ಟವ್ ಮೇಲೆ ಇಟ್ಟು ಮಣ್ಣಿ ಮಗಚಿದೆ. ಹೇಗೂ ನಡೆಯುತ್ತೆ, ಸ್ವಲ್ಪ ಕೆಲಸ ಬೇಗ ಆಗುತ್ತೆ ಅಂತ ಅಷ್ಟೇ ಬಿಸಿನೀರು ಹಾಕಿರೋದು. ನೀರು ಅಷ್ಟು ಬೇಕಾಗುತ್ತೆ. ಸಾಧಾರಣ ಇನ್ನೂ ನೀವು ಊಟದ ಅಕ್ಕಿ ಹಾಕಿದರೆ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಿಡಿಸುತ್ತೆ. ಈ ಮಗಚಬೇಕಿದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಬನ್ನಿ, ಟೇಸ್ಟು ಚೆನ್ನಾಗಿ ಬರುತ್ತೆ. ಮಂಡಿ ಮಗಚಿ ಉಂಡೆ ಕಟ್ಟುವ ಹದಕ್ಕೆ ಬರಬೇಕದು. ಆನಂತರ ಸ್ಟೀಮಲ್ಲಿಟ್ಟು ಬೇಯಿಸಬೇಕು. ಆ್ಯಕ್ಚುಲಿ ಸೌತ್ ಕೇಂದ್ರದ್ದು ಟ್ರೆಡಿಷನಲ್ ಆಹಾರ ಇದು. ಎಲ್ಲರ ಮನೆಯಲ್ಲಿ ಮುಂಚೆ ಮಾಡ್ತಾಯಿದ್ರು. ದಿನ ಉದ್ದು ತಿಂತಾ ಇರಲಿಲ್ಲ. ಮುಂಚಿನ ಕಾಲದಲ್ಲೆಲ್ಲ ಉದ್ದು ತಿಂಗಳಿಗೆ 1 ಅಥವಾ 2 ಸಲ ಬಳಸ್ತಾಯಿದ್ರು. ಡೈಲಿ ಬಳಸುವಂಥದ್ದು ಅಂತಂದರೆ ನೆಲ್ಲಿಕಾಯಿ, ಆನಂತರ ಜೇನುತುಪ್ಪ, ಇಂಥದ್ದೆಲ್ಲ. ಅಕ್ಕಿ ಎಲ್ಲ ತಿನ್ಬೋದು ಅಂತ ತುಂಬ ಹೇಳ್ತಾಯಿದ್ರು ಮುಂಚಿನ ಕಾಲದಲ್ಲಿ. ಅಕ್ಕಿ, ತರಕಾರಿ ಎಲ್ಲ. ಇವಾಗದ ಹಾಗೆ ಗೋಧಿ ಎಲ್ಲ ಆವಾಗ ಅಷ್ಟೊಂದು ಬರ್ತಾ ಇರಲಿಲ್ಲ. ಕುಚ್ಚಿಗೆ ಅಕ್ಕಿ ಅನ್ನ ಅಥವಾ ಈ ಥರ ಎಲ್ಲ ಮಾಡ್ತಾಯಿದ್ರು. ನೋಡಿ, ಸ್ಟೀಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ. ಆನಂತರ ನೋಡಿ ಮೊಸರು, ಆನಂತರ ತುಪ್ಪ ಮತ್ತು ಬೆಲ್ಲ, ಜೋನಿ ಬೆಲ್ಲ ಹಾಕ್ಕೊಂಡು ನಾವು ತಿಂದ್ವಿ. ಚಟ್ನಿ ಎಲ್ಲ ವ್ರತಕ್ಕೆ ಬರಲ್ಲ ತಾನೇ. ಕಾಯಿ ಮೆಣಸು ಹಾಕಿದ್ದಕ್ಕೆ ನಾನು ಮಾಡಿರಲಿಲ್ಲ, ಸಾಕು ಎಷ್ಟು ಅಂತ. ಆನಂತರ ಬಾಳೆಹಣ್ಣಿನ ಹಲ್ವ ಮಾಡೋಣ. ಸ್ಟೀಮಲ್ಲಿಟ್ಟು ಬಾಳೆಹಣ್ಣನ್ನು ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ಅದರ ಸಿಪ್ಪೆ ಎಲ್ಲ ಒಡೆಯುತ್ತೆ, ಆವಾಗ ನಿಮಗೆ ಅರ್ಥ ಆಗುತ್ತೆ ಇದು ಬೆಂದಿದೆ ಅಂತ ಅಂದ್ಬಿಟ್ಟು. ಅದರ ಮಧ್ಯೆ ನೋಡಿ ಒಂದೆಲಗದು ತಂಬುಳಿ ಮಾಡೋಣ. ಮಧ್ಯಾಹ್ನ ಊಟದ ಪ್ಲ್ಯಾನ್ ಇದು. ಒಂದೆಲಗ ನೋಡಿ, ವ್ರತಕ್ಕೆ ಒಂದೆಲಗ ಒಂದು ಬರುತ್ತೆ. ಕೆಲವರು ಹೇಳಿದರು ದೊಡ್ಡ ಪಾತ್ರೆನೂ ಬರುತ್ತೆ ಅಂತ. ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಇನ್ನೊಂದು ಸಲ ಕೇಳಿ ನಾನು ಮಾಡ್ತೀನಿ ಅದರ ಅಡುಗೆ ಕೂಡ. ದೊಡ್ಡ ಪಾತ್ರೆ ನಮ್ಮ ಮನೆಯಲ್ಲಿ ಇದೆ. ಆನಂತರ ತೆಂಗಿನಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಳ್ಳಿ ಅದನ್ನ. ನೆಕ್ಸ್ಟ್ ಅದಕ್ಕೆ ಮಜ್ಜಿಗೆ ಹಾಕಿ ಜೀರಿಗೆ ಒಗ್ಗರಣೆ ಹಾಕಿದರೆ ತಂಬುಳಿ ರೆಡಿ. ತಂಬುಳಿ ಯಾವತ್ತು ತುಂಬ ತಂಪು ಇದು, ಯಾವತ್ತು ಹೇಳಬೇಕಂದ್ರೆ ಈ ವ್ರತಕ್ಕೆಲ್ಲ ತಂಬುಳಿ ಹೆಲ್ಪ್ ಆಗುತ್ತೆ. ಶುಂಠಿ ತಂಬುಳಿ, ಜೀರಿಗೆ ತಂಬುಳಿ, ಆನಂತರ ಈ ಥರ ಒಂದೆಲಗ ತಂಬುಳಿ, ಮಾವಿನಕಾಯಿ ಶುಂಠಿ ಅಂದರೆ ಮಾವಿನಕಾಯಿ ಫ್ಲೇವರ್ ಇರುವಂತಹ ಶುಂಠಿ, ಅದರದ್ದೆಲ್ಲ ತಂಬುಳಿ ಮಾಡ್ತಾರೆ. ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು, ಜಾಸ್ತಿ ಹುಡಿ ಬೇಡ ಅಂತ. ತುಪ್ಪ ಹಾಕಿ ಜೀರಿಗೆಯಲ್ಲಿ ಒಗ್ಗರಣೆ ಕೊಟ್ಟರೆ ಆಗಿಬಿಡ್ತು. ನೋಡಿ, ತಂಬುಳಿ ರೆಡಿಯಾಗಿಯೇ ಬಿಡ್ತು.
ಆನಂತರ ಈಗ ಮಾವಿನಕಾಯಿ ಚಿತ್ರಾನ್ನ, ವ್ರತದ ಚಿತ್ರಾನ್ನ. ಮಾವಿನ ಹಣ್ಣು, ಬಾಳೆಹಣ್ಣು ಎಲ್ಲ ಬರುತ್ತೆ ನಿಮಗೆ ಹೇಳಿದ್ದೆ. ಒಂದು ನನಗೆ ಮಾವಿನ ಹಣ್ಣು ಸಿಕ್ಕಿತು ರಿಲಯನ್ಸ್ ಮಾರ್ಟಲ್ಲಿ. ಅದನ್ನ ತಂದು ಸಿಪ್ಪೆ ತೆಗೆದು ಸ್ವಲ್ಪ ನಾನು ವ್ರತದ್ದು ಮಾಡಿಕೊಂಡೆ. ಆನಂತರ ಮನೆಯವರಿಗೆಲ್ಲ ಅಂತಂದ್ಬಿಟ್ಟು ವ್ರತ ಅಲ್ಲದ್ದು ಗೊಜ್ಜು ಮಾಡಿಟ್ಟೆ. ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕಾಗತ್ತೆ, ಪುಳಿಯೋಗರೆ ಗೊಜ್ಜು ಥರನೇ ಮಾಡಿಟ್ಟೆ ನಾನು. ನೋಡ್ಬೋದು ನೀವು. ಸಿಪ್ಪೆ ತೆಗೆದು ತುರ್ಕೊಳ್ಬೇಕು. ಸಾಸಿವೆ ಬಳಸಲಿಕ್ಕಿಲ್ಲದ ಕಾರಣ ಎಲ್ಲದಕ್ಕೂ ನಾವು ಇಂಗು ಬಳಸಬೇಕಾಗತ್ತೆ. ನೋಡಿ, ಫಸ್ಟ್ ಎಣ್ಣೆಗೆ ಸಾಸಿವೆ ಹಾಕ್ಕೊಳ್ಳಿ, ಜೀರಿಗೆ ಹಾಕ್ಕೊಳ್ಳಿ. ಅದು ಚಟಪಟ ಅಂದ ನಂತರ ಅದಕ್ಕೆ ಮಾವಿನ ಕಾಯಿ ತುರಿದಿದ್ದು ಹಾಕ್ಕೊಳ್ಳಿ. ಸ್ವಲ್ಪ ಸಾಕು, ನಾನು ಜಾಸ್ತಿ ಮಾಡಲಿಲ್ಲ. ಒಂದು ತುರಿ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಸ್ಲೈಸ್ ಎಲ್ಲ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನನಗಿದು. ಟಕ್ಕಂತ ಶಬ್ದ ಬರುತ್ತೆ, ಅಷ್ಟೊತ್ತಿಗೆ ಬರುತ್ತೆ ನನಗೆ. ಹುಳಿ ನೋಡಿಕೊಂಡು ಬೆಲ್ಲ, ಉಪ್ಪು ಹಾಕ್ಕೊಳ್ಳಿ ನೀವು. ಬೆಲ್ಲ ಇಷ್ಟ ಇಲ್ಲ ಅಂದವರು ಸ್ಕಿಪ್ ಮಾಡ್ಕೊಳ್ಳಿ. ಬಾಳೆ ದಿಂಡದ ಅಡುಗೆ ಹೇಗಾಯಿತು, ಇನ್ನೊಂದು ದೋಸೆ ಮಾಡಿದ್ದು ಅಡುಗೆ ಇದೆ. ವಿಡಿಯೋ ಯಾವತ್ತು ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ. ಬಾಳೆಕಾಯಿ ಸುವರ್ಣಗೆಡ್ಡೆದು ಅಡುಗೆ ಇದೆ ನೋಡಿ. ಇದು ಕಾದಿದೆ, ನೋಡ್ಬೋದು. ಇದಕ್ಕೀಗ ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಬಾಡಿದ ನಂತರ ಮಾವಿನ ಹಣ್ಣು ಕಾಯಿ ತುರಿದಿದ್ದು, ಆನಂತರ ಅದಕ್ಕೆ ಬೆಲ್ಲ, ಉಪ್ಪು, ಸ್ವಲ್ಪ ಅರಿಶಿನ ಇಷ್ಟು ಹಾಕ್ಕೊಂಡ್ರೆ ಆಗಿಬಿಡುತ್ತೆ. ಆನಂತರ ಆರಿದ ಅನ್ನನ ಬೇಯಿಸಿ ಆರಬೇಕು, ಅದನ್ನ ಮಿಕ್ಸ್ ಮಾಡಿದರೆ ಚಿತ್ರಾನ್ನ ರೆಡಿ. ಏನು ಗೊತ್ತಾ, ನಮ್ಮ ನಾಲಿಗೆಗೆ ಪಾಠ ಕಲಿಸೋಕ್ಕೆ ಅಂತ ಅನಿಸುತ್ತೆ ಈ ಥರ ವ್ರತದ ಅಡುಗೆಗಳನ್ನು ಹಿಂದಿನವರು ಮಾಡ್ತಾಯಿದ್ರು ನಮ್ಮ ಹಿರಿಯರು. ಏನು ಅಂತಂದರೆ ಎಷ್ಟು ಹೆಲ್ತಲ್ಲಿ ನೀವು ಡಿಫ್ರೆನ್ಸ್ ಕಾಣ್ಬೋದಂದರೆ ತುಂಬ ಖುಷಿಯಾಗುತ್ತೆ ನಮಗೆ. ಒಂದು ಬೆವರು ವಾಸನೆ ಬರೋದಾಗಲಿ, ಆ ಮಸಾಲೆ ತಿನ್ನೋದಿಲ್ಲ ನೋಡಿ, ಬೆವರು ವಾಸನೆ ಬರೋದು ಇಂಥದ್ದೆಲ್ಲ ತುಂಬ ಕಡಿಮೆ ಆಗುತ್ತೆ. ಸ್ವಲ್ಪ ಹೀಟೇ ಆಗುತ್ತೆ. ಸ್ವಲ್ಪ ಮೊಸರು, ಹಾಲು, ತುಪ್ಪ ಎಲ್ಲ ಜಾಸ್ತಿ ತಿಂದರೆ ಬೆಟರ್ ಈ ವ್ರತಕ್ಕೆಲ್ಲ. ನೋಡಿ, ಅದಕ್ಕೆ ಬಾಂಡಿಯಲ್ಲಿ ಅರಿಶಿನ, ಉಪ್ಪು ಮತ್ತು ಬೆಲ್ಲ ಹಾಕ್ತಾಯಿದ್ದೀನಿ, ಕಾಣ್ಬೋದು. ಹಾಕಿ ಮಗಚಿಬಿಟ್ಟು ಬೇಯಿಸಿ ತಣ್ಣಗಾದ ಅನ್ನನ ಹಾಕ್ಕೊಂಡ್ರೆ ಚಿತ್ರಾನ್ನ ರೆಡಿಯಾಗಿಬಿಡುತ್ತೆ. ಒಂದು ಲೆಕ್ಕದಲ್ಲಿ ವ್ರತದ ಅಡುಗೆ ತುಂಬ ಸುಲಭ ನೋಡಿ. ಇದಕ್ಕಾದರೂ ನಾವು ಇಷ್ಟೊತ್ತಿಗೆ ಕರಿಬೇವಿನ ಸೊಪ್ಪು ಹಾಕಬೇಕಿತ್ತು, ಸ್ವಲ್ಪ ಇಂಗು, ನೆಲಗಡಲೆ ಎಲ್ಲ ಹಾಕಬೇಕಿತ್ತು, ಎಲ್ಲ ಸ್ಕಿಪ್ಪು. ಆಮೇಲೆ ಎಲ್ಲ ಮಿಕ್ಸ್ ಆದ ನಂತರ ಕೊತ್ತಂಬರಿ ಸೊಪ್ಪು ನೋಡಿ. ಈಗ ಆರಿದ ಅನ್ನ ಹಾಕಿ ಮಿಕ್ಸ್ ಮಾಡಿ ರೆಡಿಯಾಗಿಬಿಡುತ್ತೆ ಚಿತ್ರಾನ್ನ. ನೋಡಿ, ರೆಡಿಯಾಗೇ ಬಿಡ್ತು. ಈಗ ನೋಡಿ, ಸ್ವಲ್ಪ ಹೊತ್ತು ಮುಚ್ಚಿಡಿ, ನೀಟಾಗಿ ಎಳ್ಕೊಳ್ಳುತ್ತೆ ಎಲ್ಲ. ಇದಕ್ಕೆ ನೋಡಿ, ಆ್ಯಸ್ ಯೂಶ್ವಲ್ ಮಾವಿನ ಕಾಯಿನ ತುರ್ದಿಟ್ಕೊಳ್ಳಿ. ಮಿಕ್ಸಿಗೆ ತೆಂಗಿನಕಾಯಿ, ಸಾಸಿವೆ, ಅರಿಶಿನ, ಮೆಣಸು ಇದನ್ನ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ, ನೀರು ಹಾಕಬೇಡಿ. ಕೆಲವರು ಮಾವಿನಕಾಯಿ ತಂಬುಳಿ ಮಾಡ್ತಾರೆ, ಅದು ನನಗೆ ಹಾಕೋದು ತುಂಬ ಹುಳಿ ಆಗುತ್ತೆ ಅಂತ ಅನ್ನಿಸ್ತು, ಅದಕ್ಕೆ ಮಾಡಿಲ್ಲ. ನೋಡಿ, ಈ ಥರ ಪುಡಿ ಮಾಡಿಟ್ಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಉದ್ದಿನಬೇಳೆ, ಸಾಸಿವೆ, ಇಂಗು, ಕರಿಬೇವಿನ ಸೊಪ್ಪು, ಕೆಂಪು ಮೆಣಸು ಎಲ್ಲ ಹಾಕ್ಕೊಳ್ಳಿ. ಅದು ಚಟಪಟ ಆದ ನಂತರ ಅದಕ್ಕೆ ನಾವು ಮಿಕ್ಸಿ ಮಾಡಿರ್ತೀವಲ್ವ, ಆ ತೆಂಗಿನಕಾಯಿ ಮಿಕ್ಸರ್ನ ಅದನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ನೋಡಿ, ನೆಲಗಡಲೆಲ್ಲ ಹಾಕ್ಕೊಂಡೆ. ಆ ನಂತರ ನೋಡಿ, ಅದಕ್ಕೆ ಆ ತೆಂಗಿನಕಾಯಿ ಮಿಕ್ಸ್ಗೆ ಹಾಕಿ ಇದು ಮಾಡಿರ್ತೀವಲ್ವ, ತರಿಯಾಗಿ ಅದನ್ನ ಮಿಕ್ಸಿ ಮಾಡ್ಕೊಂಡಿರ್ತೀವಿ, ಅದನ್ನ ಹಾಕ್ಕೊಳ್ಳಿ. ಆನಂತರ ಮಾವಿನಕಾಯಿ, ಬೆಲ್ಲ,
ಉಪ್ಪು ಇದನ್ನೆಲ್ಲ ಹಾಕಿ ಮಗಚ್ಕೊಳ್ಳಿ. ಮಗುಚಿ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಿ, ಸ್ವಲ್ಪ ಗಟ್ಟಿಯಾಗುತ್ತೆ. ಬೆಲ್ಲ ಉಪ್ಪು ಎಲ್ಲ ಹೊಂದ್ಕೋಬೇಕು ತಾನೇ. ಇದು ನಿಮಗೆ ಫ್ರಿಜ್ಜಲ್ಲಿಟ್ಟರೆ ಎಷ್ಟು ದಿವಸ ಆದರೂ ಉಳಿಯುತ್ತೆ. ಬೇರೆ ಊರಲ್ಲಿರುವ ಮಕ್ಕಳಿಗೆ ನೋಡಿ ಈ ಥರ ಗೊಜ್ಜು ಮಾಡಿ ಕೊಟ್ಟರೆ ಅವರಿಗೆ ಬೇಕಾದಾಗ ಬೆಳಗ್ಗೆ ಒಂದು ಸ್ವಲ್ಪ ಅನ್ನ ಮಾಡಿಕೊಂಡು ಅನ್ನಕ್ಕಿಂತ ಮಿಕ್ಸ್ ಮಾಡಿಕೊಂಡು ತಗೊಂಡು ಹೋಗ್ಬೋದು. ನೋಡಿ ಅದಕ್ಕೆ ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಅದೇ ಬೆಲ್ಲ ಎಲ್ಲ ನಿಮ್ಮ ಕನ್ವೀನಿಯೆಂಟು. ಬೇಕಾದ್ರೆ ಒಗ್ಗರಣೆಗೆ ಕಾಯಿ ಮೆಣಸು ಹಾಕಲು ನಾನು ಕಾಯಿ ಮೆಣಸು ಹಾಕ್ಕೊಂಡಿರಲಿಲ್ಲ. ನೋಡಿ ಗೊಜ್ಜು ರೆಡಿಯಾಗೇ ಬಿಡ್ತು. ಆ ನಂತರ ನೋಡಿ ಬಾಳೆಹಣ್ಣು ಬೇಯಕ್ಕೆ ಇಟ್ಟಿದೆ ನೋಡಿ, ಅದು ಆಗಿಬಿಡ್ತದು. ಅದರದ್ದು ಈಗ ಸಿಪ್ಪೆ ತೆಗೆದು ಅದನ್ನ ನೀಟಾಗಿ ನುರಿಬೇಕು, ಅಂದರೆ ಸ್ಮ್ಯಾಶ್ ಮಾಡಬೇಕು. ಬಿಸಿ ಇತ್ತದು ತುಂಬ, ನನಗೆ ತೆಗಿಲಿಕ್ಕೆ ರಗಳೆ ಕೊಡ್ತಾ ಇತ್ತು, ನೀವು ಕಾಣ್ಬೋದು. ಚಂದ ಹಣ್ಣಾದ ಬಾಳೆಹಣ್ಣು ಹೀಗೆ ಸ್ಟೀಮಲ್ಲಿಟ್ಟು ಬೇಯಿಸಿ ಮಾಡಿದ್ರೆ ಹಲ್ವ ತುಂಬ ಸ್ಮೂತ್ ಬರುತ್ತೆ. ಇಲ್ಲಾಂದರೆ ನಾವು ಬೇಯಿಸೋದೇ ಕೂಡ ಮಾಡ್ಬೋದು, ಹಲ್ವ ಸ್ವಲ್ಪ ಗಟ್ಟಿ ಬರುತ್ತೆ ಅದು. ನಾನು ಲಾಸ್ಟ್ ಇಯರು ಹಾಗೆಯೇ ತುರ್ತು ಮಾಡೋದು ತೋರಿಸಿದ್ದೆ. ಈ ಸಲ ಏನು ಗೊತ್ತಾ, ಸ್ಟೀಮಲ್ಲಿಟ್ಟು ಬೇಯಿಸಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ, ಕಾಣ್ಬೋದು. ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. 5 ಬಾಳೆಹಣ್ಣಿಗೆ ನಾನು 3/4 ಕಪ್ಪಷ್ಟು ಸಕ್ಕರೆ ಹಾಕಿದ್ದೆ, ಒಂದು 3-4 ಚಮಚೆ ತುಪ್ಪ, ಇಷ್ಟು ಸಾಕಾಗುತ್ತೆ. ಮಗಚಿ ತೆಗೆದಿಟ್ಕೊಂಬಿಡಿ. ನಾನು ಡೀಟೇಲಾಗಿ ತೋರಿಸಿಲ್ಲ, ತುಂಬ ಸಲ ತೋರಿಸಿದ್ದೀನಿ ಬಾಳೆಹಣ್ಣಿನ ಹಲ್ವನ ನಾನು. ಆ್ಯಕ್ಚುಲಿ ನೇಂದ್ರ ಬಾಳೆಹಣ್ಣಿದ್ದು ಮಾತ್ರ ಅಲ್ಲ, ಬಾಕಿದ್ದು ಮಾಡ್ಬೋದಂತೆ. ನಾನು ಇಷ್ಟು ತನಕ ಮಾಡಿಲ್ಲ. ಇನ್ನು ಅಪ್ಪಿ ತಪ್ಪಿ ದ್ರಾಕ್ಷಿ ಗೋಡಂಬಿ ಆನಂತರ ಏಲಕ್ಕಿ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ, ವ್ರತಕ್ಕೆ ಬರಲ್ಲ ಅದು ಒಂದು ಮನಸ್ಸಲ್ಲಿ ಇರಲಿ ನಿಮಗೆ. ಆನಂತರದಕ್ಕೆ ಸಕ್ಕರೆ ಹಾಕಿ ಒಂದು 3/4 ಕಪ್ಪಷ್ಟು ಹಾಕಿದೆ. ಲೈಟಾಗಿ ಸ್ವೀಟ್ ಬಂದಿತ್ತು ಅಂತ ಒಂದ್ಸಲ ಮಿಕ್ಸ್ ಮಾಡಿ ಸ್ಟವ್ ಮೇಲೆ ಇಟ್ಟು ಒಂದು 1/4 ಗಂಟೆ ಮಗಚಿದ್ರೆ ಹಲ್ವ ರೆಡಿಯಾಗಿಬಿಡುತ್ತೆ. ನಿಮಗೆ ಪೀಸ್ ಬೇಕು ಅಂತಂದರೆ ಇನ್ನೂ ಒಂದು 5 ನಿಮಿಷ ಜಾಸ್ತಿ ಕಾಯಿಸಿಕೊಳ್ಳಿ. ಅದನ್ನ ನನಗೆ ಡಬ್ಬದಲ್ಲಿ ಹಾಕಿಡಲಿಕ್ಕೆ ಸುಲಭ ಆಗುತ್ತೆ ಅಂದ್ಬಿಟ್ಟು ನಾನು ಪೀಸ್ ಮಾಡಲಿಕ್ಕೆ ಹೋಗಿಲ್ಲ. ಬೇಕಾದವರು ಬೇಕಾದಷ್ಟು ಚಮಚನೆ ತೆಗೆದು ಹಾಕ್ಕೋಬೋದು ಅಂತಂದ್ಬಿಟ್ಟು, ಬಡಿಸ್ಲಿಕ್ಕೆಲ್ಲ ಸುಲಭ ಆಗುತ್ತೆ. ನೋಡಿ ಆಗ್ತಾ ಬಂತು. ಇದು ಜಾಸ್ತಿ ಹೊತ್ತು ಏನು ಬೇಡ. ಇದು ನೀರು ಸ್ವಲ್ಪನೂ ಹಾಕೋದಿರ್ತಾನೆ, ಬಾಳೆಹಣ್ಣಲ್ಲಿರುವ ನೀರು ಆವಿಯಾಗಿ ಹೋದರೆ ಸರಿ. ಆ ನಂತರ 1 ವಾರ 2 ವಾರದಲ್ಲಿ ಇಟ್ಟು ತಿನ್ಬೋದು. ಮುಂಚಿನ ಅವತ್ತು ಫಂಕ್ಷನ್ ಅವತ್ತು ಮಾಡಿಡ್ಲಿಕ್ಕೂ ಇದು ಹೇಳಿ ಮಾಡಿಸೋ ರೆಸಿಪಿ. ಚಿತ್ರಾನ್ನ, ತಂಬುಳಿ, ಹಲ್ವ, ಉಪ್ಪಿನಕಾಯಿ ಮತ್ತು ಮೊಸರನ್ನ ಜೊತೆ ಊಟ ರೆಡಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಹೇಗಾಯಿತು ಅಂತ ಹೇಳಿ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.